ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಸಂಘದ ಹವಾನಿಯಂತ್ರಿತ ನೂತನ ಶಾಖೆಯು ಬ್ರಹ್ಮಾವರ ತಾಲೂಕಿನ ಹನೆಹಳ್ಳಿ ಗ್ರಾಮದ ಬಾರ್ಕೂರಿನ ನ್ಯಾಷನಲ್ ಪಿಯು ಕಾಲೇಜು ಆವರಣದ ಬಳಿ ಉದ್ಘಾಟನೆಗೊಂಡಿತು. ನೂತನ ಶಾಖೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾ ಎಂಎನ್ ರಾಜೇಂದ್ರ ಕುಮಾರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಹಕಾರಿ ಸಂಘಗಳು ಜನರಿಗೆ ನೀಡುವ ಉತ್ತಮ ಸೇವೆಯಿಂದ ಗ್ರಾಮೀಣ ಜನರಿಗೆ ಹೆಚ್ಚು ಆರ್ಥಿಕ ಸಹಕಾರ ನೀಡಿದಂತಾಗುತ್ತದೆ. ಸಹಕಾರಿ ಸಂಘಗಳು ಅಲ್ಲಲ್ಲಿ ಶಾಖೆಗಳನ್ನು ತೆರೆದು ಯಶಸ್ಸು ಕಾಣುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ನಮ್ಮ ಅಧ್ಯಕ್ಷರು ಅಶೋಕ್ ಕುಮಾರ್ ಅವರು ಇದು ಹಿಂದೆ ಸಿಂಡಿಕೇಟ್ ಬ್ಯಾಂಕ್ ಇತ್ತು. ಆ ಸಿಂಡಿಕೇಟ್ ಬ್ಯಾಂಕ್ ಮುಚ್ಚಿದ ನಂತರ ಆ ಜಾಗದಲ್ಲಿ ನಾವು ಬ್ಯಾಂಕಿಂಗ್ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ ಅಂತ ಎಷ್ಟು ನಾನು ಮೊನ್ನೆ ಕೂಡ ಒಂದು ಕಡೆಯಲ್ಲಿ ಹೇಳಿದ್ದೆ. ಸಿಂಡಿಕೇಟ್ ಬ್ಯಾಂಕ್ ಹುಟ್ಟಿದ್ದು ನಮ್ಮ ಊರಲ್ಲಿ, ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಇಲ್ಲೇ ಬ್ಯಾಂಕ್ಗಳ ತವರೂರು ಕೂಡ ಹೌದು. ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಏನಾಗ್ತಾ ಇದೆ ಹೇಳಿದರೆ ವಿಲೀನಗೊಳ್ತಾ ಇದೆ, ಒಂದಕ್ಕೊಂದು ವಿಲೀನಗೊಂಡು ಇವತ್ತು ಸಿಂಡಿಕೇಟ್ ಬ್ಯಾಂಕ್ ಇಲ್ಲ, ವಿಜಯ ಬ್ಯಾಂಕ್ ಇಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ, ಇನ್ನೇನು ಯಾವುದೆಲ್ಲ ಇಲ್ಲ ಆಗ್ತದೆ ಹೇಳಿ ಗೊತ್ತಿಲ್ಲ. ಆದರೆ ಅವರು ಸಂಕುಚಿತಗೊಳ್ತಾ ಇದ್ರೆ ನಾವು ವಿಕಸನಗೊಳ್ತೇವೆ ಸಹಕಾರಿ ಕ್ಷೇತ್ರ. ಇವತ್ತು ನೋಡಿ ನಮ್ಮ TAPCMSನವರು ಇಲ್ಲಿ ಬಂದು ಇಲ್ಲಿಯ ಜನರಿಗೆ ಬ್ಯಾಂಕಿಂಗ್ ಕ್ಷೇತ್ರದ ಸೇವೆ ಸಿಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಸಿಂಡಿಕೇಟ್ ಬ್ಯಾಂಕ್ ಇಲ್ಲದಿದ್ದರೆ ನಾವಿದ್ದೇವೆ ಸೇವೆ ಕೊಡಲಿಕ್ಕೆ ಅನ್ನುವಂಥ ದೃಷ್ಟಿಕೋನದಿಂದ ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಂಘದವರು ಬಂದಿದ್ದಾರೆ. ನಾನು ಅದರ ಅಧ್ಯಕ್ಷರಿಗೂ ಅದರ ಉಪಾಧ್ಯಕ್ಷರಿಗೂ ಎಲ್ಲ ನಿರ್ದೇಶಕರು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಸಂಸ್ಥೆ ಇನ್ನಷ್ಟು ಗ್ರಾಮಾಂತರ ಮಟ್ಟದಲ್ಲಿ ಶಾಖೆಗಳನ್ನು ತೆರೀಲಿ ಅನ್ನುವಂಥ ಮಾತನ್ನು ಹೇಳಿಕೊಂಡು ಇವತ್ತು ಹವಾನಿಯಂತ್ರಿತ ವ್ಯವಸ್ಥೆಯನ್ನು ಗ್ರಾಮಾಂತರ ಮಟ್ಟದಲ್ಲಿ ನೀಡಿದ್ದಕ್ಕಾಗಿ ಅವರಿಗೆ 5 ಲಕ್ಷದ ರೂಪಾಯಿಯ ನೆರವನ್ನು ಕೂಡ ಘೋಷಣೆ ಮಾಡ್ತಾ. ಯಾಕೆಂದು ಹೇಳಿದರೆ ಇನ್ನಷ್ಟು ಹುರುಪು ಬರಬೇಕು, ಗ್ರಾಮಾಂತರ ಮಟ್ಟದಲ್ಲಿ ಸೇವೆ ಕೊಡುವಂಥ ಅವಕಾಶ ನಮಗೆ ಸಿಕ್ಕಿದ್ದು, ಅದನ್ನು ಉಪಯೋಗಿಸಿಕೊಂಡು ನಮ್ಮ ಜನರು ಕೂಡ ಸ್ವಾವಲಂಬಿಗಳಾಗಬೇಕು ಅನ್ನುವಂಥ ಮಾತನ್ನು ಹೇಳಿಕೊಂಡು ಇದೇ ಸಂದರ್ಭದಲ್ಲಿ ಭದ್ರತಾ ಕೋಶದ ಉದ್ಘಾಟನೆ, ಠೇವಣಿ ಪತ್ರ ಬಿಡುಗಡೆ, ಉಳಿತಾಯ ಖಾತೆ ಹಾಗೂ 5 ಸ್ವಸಹಾಯ ಸಂಘಗಳಿಗೆ ಚಾಲನೆ ನೀಡಲಾಯಿತು. ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಮೈರ್ಮಾಡಿ ಅಧ್ಯಕ್ಷತೆ ವಹಿಸಿದ್ರು. ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೋಡ್ಗಿ, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗ್ಡೆ, ಡಾ ದೇವಿಪ್ರಸಾದ್ ಶೆಟ್ಟಿ ಬೆಳಪ್ಪು, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಇಂತ್ರಾಳಿ ಜಯಕರ ಶೆಟ್ಟಿ, ನಾರಾಯಣ ಬಲ್ಲಾಳ ಕೊಡಹೂರು, ವಿಜಯಶೀಲ ಹೆಗ್ಡೆ, ಬಿ ಸೀತಾರಾಮ ಶೆಟ್ಟಿ, ಪ್ರತಾಪ್ ಹೆಗ್ಡೆ ಮಾರಾಳಿ, ಚಂದ್ರಶೇಖರ ಶೆಟ್ಟಿ, ಶಾಖಾ ವ್ಯವಸ್ಥಾಪಕ ದೀಪಕ್ ಶೆಟ್ಟಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಅರುಣ್ ಕುಮಾರ್ ಹಾಗೂ ಸಂಘದ ನಿರ್ದೇಶಕರುಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.